ನಗರಸಭೆಗೆ ನೂತನ ಆಡಳಿತ ಬಂದ ಬಳಿಕ ಪ್ರಥಮ ಬಜೆಟ್ ಮಂಡನಾ ಸಭೆ ನಡೆಯಿತು. 10.23 ಲಕ್ಷದ ಉಳಿತಾಯ ಆಯವ್ಯಯ ಪೌರಾಯುಕ್ತ ರಾಯಪ್ಪ ಮಂಡಿಸಿದರು. 2021-22ನೇ ಸಾಲಿನ ಬಜೆಟ್ ಗಾತ್ರ 40.48 ಕೋಟಿಯದಾಗಿದ್ದು 2020-21ಕ್ಕಿಂತ 10.32 ಲಕ್ಷ ಉಳಿತಾಯವಾಗಿದೆ. ಆಸ್ತಿ ತೆರಿಗೆ 4.32 ಕೋಟಿ ರೂಪಾಯಿ, ನೀರಿನ ಶುಲ್ಕ 1.80 ಕೋಟಿ ರೂಪಾಯಿ, ವಾಣಿಜ್ಯ ಮಳಿಗೆ ಬಾಡಿಗೆ ಶೇಕಡಾ 2ರಷ್ಟು ದಂಡ ವಿಧಿಸಿ 64.38 ಲಕ್ಷ, ಕಟ್ಟಡ ಪರವಾನಗಿ ಮತ್ತು ಅಭಿವೃದ್ಧಿ ಶುಲ್ಕ 29.75 ಲಕ್ಷ, ಉದ್ದಿಮೆ ಪರವಾನಗಿ 25 ಲಕ್ಷ, ಘನತ್ಯಾಜ್ಯ ವಸ್ತು ವಿಲೇವಾರಿ ಶುಲ್ಕ 52 ಲಕ್ಷ, ಪೆರ್ಮನೂರು ಸ್ಟಾಲ್ ಮತ್ತು ನೆಲ ಬಾಡಿಗೆ 11.61 ಲಕ್ಷ, ಖಾತೆ ಬದಲಾವಣೆ 9.45 ಲಕ್ಷ, ಜಾಹೀರಾತು ಶುಲ್ಕ 3.80 ಲಕ್ಷ, ಒಣಕಸ ಮತ್ತು ಗೊಬ್ಬರ ಮಾರಾಟ 1 ಲಕ್ಷ ಹಾಗೂ ಇತರ ಮೂಲಗಳಿಂದ 99.54 ಲಕ್ಷ ಸಹಿತ 99.99 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ. ರಸ್ತೆ ಮತ್ತು ಚರಂಡಿ ನಿರ್ವಹಣೆಗೆ 1.95 ಕೋಟಿ, ವಾರ್ಡ್ ಅಭಿವೃದ್ಧಿಗಾಗಿ ತಲಾ 7 ಲಕ್ಷ ಅನುದಾನ ಮೀಸಲಿಡಲಾಗಿದೆ ಎಂದು ಹೇಳಿದರು. ಕೆಲವರು ಕಟ್ಟಡ ಕಟ್ಟಿದ್ದಾರೆ, ಸ್ವಂತ ಮನೆದು ಹಾಗೆ ಬೇರೆ. ಆದರೆ ಮೊದಲು ಬಾಡಿಗೆ ಕೊಡುವಂಥ ಮನೆಗಳಿಗೆ ಏನು ಅದಕ್ಕೆ ಟ್ಯಾಕ್ಸ್ ಬೇರೆ ರೀತಿಯಲ್ಲಿ ಇತ್ತು, ಕೆಲವು ಟೈಮಿಂಗ್ಲಿಂದ ನಿಂತೆ. ಯಾಕೆಂದರೆ ಬಾಡಿಗೆ ಅಂದರೆ ಅದು ಕಮರ್ಷಿಯಲ್ ಆಗ್ತದೆ, ಅದಕ್ಕೆ ಯಾವ ರೀತಿಯಲ್ಲಿ ಟ್ಯಾಕ್ಸ್ ಅನ್ನೋದು ಕೂಡ ಮಾತ್ರ ಒಂದು ವಿಚಾರ ಮಾಡಬೇಕು, ಯಾವ ರೀತಿಯಲ್ಲಿದೆ. ಮತ್ತು ಅದಲ್ಲದೆ ಕೆಲವರು ಕಟ್ಟಡ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದೆಲ್ಲ ಕಟ್ಟಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಉಂಟು. ಆದರೆ ಒಂದು ನೋಡಿದ ಪ್ರಕಾರ ನಾನೀಗ ಒಂದು ವಿಚಾರ ಹೇಳ್ತೇನೆ. ನಮ್ಮ ಕಲ್ಲಾಪಲ್ಲಿ ಮೈನ್ ರೋಡಲ್ಲಿ ಎಷ್ಟೋ ಸಣ್ಣ ಸಣ್ಣ ಜಾಗವನ್ನು ಅಗಲೀಕರಣ ಮಾಡಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡಿ 1,60,000 ರೂಪಾಯಿ ಏನೋ ಒಂದು ಟ್ಯಾಕ್ಸ್ ಬರ್ತಾ ಉಂಟು. ನಿಜವಾಗ್ಲೂ ಅಂಥವರಲ್ಲಿ ಕರೆಕ್ಟ್ ನೀವು ಹೋಗಿ ಒಂದು ವಿಚಾರ ಮಾಡಿದರೆ ಕಡಿಮೆ ಒಂದೇ ಆ ಬಿಲ್ಡಿಂಗ್ನಲ್ಲಿ 5 ಲಕ್ಷ ರೂಪಾಯಿ ಟ್ಯಾಕ್ಸ್ ಬರುವಂತಹ ಒಂದು ಸಾಧ್ಯತೆ ಇದೆ.